ಕೃಷಿಕನಿಗೆ ಬೇಕಾಗಿರುವುದು ತಾನು ಬೆಳೆಯುವ ಬೆಳೆಗೆ ವೈಜ್ಞಾನಿಕ ಬೆಲೆಯೇ ಹೊರತು ಸಾಲ ಮನ್ನಾವಲ್ಲ ಎಂದು ರೈತ ಸಂಘ ಹಸಿರು ಸೇನೆ ರಾಜ್ಯ ಕಾರ್ಯದರ್ಶಿ ಎಚ್.ಆರ್. ಬಸವರಾಜಪ್ಪ ಹೇಳಿದರು. ಪುತ್ತೂರಿನಲ್ಲಿ ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಕೃಷಿಕ ಬೆಳೆದ ಬೆಳೆಗೆ ಮಾರುಕಟ್ಟೆಯಲ್ಲಿ ಸರಿಯಾದ ಬೆಲೆ ಸಿಗದ ಕಾರಣ ಕೃಷಿಕ ಸಂಕಷ್ಟಕ್ಕೀಡಾಗುವ ಪರಿಸ್ಥಿತಿಯಲ್ಲಿದ್ದಾನೆ. ಎಲ್ಲಾ ಪಕ್ಷಗಳು ಚುನಾವಣೆ ಬರುವ ಸಂದರ್ಭದಲ್ಲಿ ರೈತನ ಸಾಲ ಮನ್ನಾ ಮಾಡುತ್ತೇವೆ ಎನ್ನುವ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡುತ್ತದೆ. ಆದರೆ ಅಧಿಕಾರಕ್ಕೆ ಬಂದ ಬಳಿಕ ರೈತನನ್ನ ಸಂಪೂರ್ಣ ನಿರ್ಲಕ್ಷಿಸುತ್ತಿದೆ ಎಂದು ಅವರು ಆರೋಪಿಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ರೈತರ ಸಾಲ ಮನ್ನಾ ಮಾಡುವುದಾಗಿ ಘೋಷಿಸಿದ್ರೂ ಇಂದಿನವರೆಗೂ ರೈತನಿಗೆ ಇದರ ಪ್ರಯೋಜನ ದೊರೆತಿಲ್ಲ. ಎಲ್ಲ ಸರ್ಕಾರಗಳು ಕೃಷಿಕನಿಗೆ ಸಾಲ ಮನ್ನಾ ಯೋಜನೆಯನ್ನ ಘೋಷಿಸುವ ಬದಲು ಕೃಷಿಕ ಬೆಳೆದ ಬೆಳೆಗೆ ವೈಜ್ಞಾನಿಕ ಬೆಲೆಯನ್ನ ನಿಗದಿಪಡಿಸಲಿ. ಸ್ವಾಮಿನಾಥನ್ ವರದಿಯನ್ನ ಜಾರಿಗೆ ತಂದಲ್ಲಿ ರೈತ ಯಾವತ್ತೂ ಸಾಲ ಮನ್ನಾಕ್ಕಾಗಿ ಸರ್ಕಾರದ ಮುಂದೆ ಮಂಡಿಯೂರುವುದಿಲ್ಲ ಎಂದು ಅವರು ಇದೇ ಸಂದರ್ಭದಲ್ಲಿ ಹೇಳಿದ್ರು. ಸಾಲ ಮನ್ನಾ ಮಾಡತಕ್ಕಂಥ ಎಲ್ಲ ರೈತರಿಗೂ ಕೂಡ ಅನ್ವಯ ಆಗ್ತಾ ಇಲ್ಲ. ಅರ್ಧಕ್ಕೂ ಹೆಚ್ಚು ರೈತರು ಸಾಲ ಮನ್ನಾದಿಂದ ಹೊರಗುಳಿತಾ ಇದ್ದಾರೆ. ಸೊ ಆದ್ದರಿಂದ ರೈತರು ಈ ಸರ್ಕಾರದ ಮೇಲೂ ಕೂಡ ಸಿಟ್ಟನ್ನು ಕೋಪನ ವ್ಯಕ್ತ ಮಾಡ್ತಾ ಇದ್ದಾರೆ. ಈ ಸರ್ಕಾರದ ಮೇಲೂ ಕೂಡ ನಾನು ಪುನಃ ಹೇಳಿದ್ದೀನಿ. ಮುಖ್ಯಮಂತ್ರಿಯವರ ಜೊತೆ ಒಂದು 3-4 ಮೀಟಿಂಗು ಮಾಡಿದ್ದೀವಿ. ಪರ್ಸನಲ್ಲಾಗೂ ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಯವರಿಗೆ ನಾನು ಹೇಳಿದ್ದೀನಿ, ನಿಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟು ಮಾಡಿ, ಅದನ್ನು ಪ್ರತಿಯೊಬ್ಬ ರೈತನಿಗೆ ತಲುಪುವ ಹಾಗೆ ಮಾಡಿ. ಕೆಲವೇ ರೈತರಿಗೆ ಕೊಡೋದು, ಕೆಲವೇ ರೈತರಿಗೆ ಸಿಗದೇ ಇರ್ತಕ್ಕಂಥದ್ದು ಇದೆಯಲ್ಲ, ಅದು ನ್ಯಾಯ ಅಲ್ಲ. ಏನಾಗುತ್ತೆ, ಒಂದು ಪಂಕ್ತಿಲಿ ಊಟಕ್ಕೆ ಕೊಡಿಸಿ, ಒಬ್ಬನಿಗೆ ಊಟಕ್ಕೆ ನೀಡೋದು ಫುಲ್ ಮೀಲ್ಸು, ಒಬ್ಬನಿಗೆ ಪ್ಲೇಟ್ ಊಟ ನೀಡೋದು, ಒಬ್ಬನಿಗೆ ಊಟ ಎಲ್ಲ ಎದ್ದೋಗೋ ಅಂತ ಹೇಳೋದು, ಈ ಥರ ಆಗ್ತಾ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಮುಕ್ತಃ ಮಾತಾಡಿದೆ. ಅವರು ಸರಿಪಡಿಸೋ ಥರ ಏನು ಕಾಣಿಸ್ತಾ ಇಲ್ಲ, ಅವರು ಅದನ್ನು ಬದಲಾವಣೆ ಮಾಡೋ ಥರ ಏನು ಕಾಣಿಸ್ತಾ ಇಲ್ಲ. ಆದ್ದರಿಂದ ನಾವು ತಮ್ಮ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ, ಎಲ್ಲ ರೈತರಿಗೂ ಸಾಲ ಮನ್ನಾದ ಫಲ ಸಿಕ್ಕಂಗಾಗಬೇಕು. ಯಾರು ಸಾಲ ಮನ್ನಾದಿಂದ ಹೊರಗೆ ಉಳಿಬಾರದು.